ಕೇರಳ ತುಳು ಅಕಾಡೆಮಿ ವತಿಯಿಂದ ಸ್ನೇಹಾಲಯದಲ್ಲಿ ಆಟಿದ ಅಟ್ಟಣೆ ಆಚರಣ ನಿಜವಾಗಿಯೂ ಶ್ಲಾಘನೀಯ. ಆಟಿ ತಿಂಗಳ ಆಟಿ ಕಲಂಜದ ಮಹತ್ವವನ್ನು ಬಾಲ್ಯದಲ್ಲಿ ಅಮ್ಮನಿಂದ ಕಲಿತೆ. ಸ್ನೇಹಾಲಯದಲ್ಲಿ ತುಳು ಅಕಾಡೆಮಿ ಕಾರ್ಯಕ್ರಮ ಆಟಿಯ ಅಟ್ಟಣೆಯನ್ನು ಉದ್ಘಾಟಿಸುತ್ತಾ ಬಾಲ್ಯದ ದಿನವನ್ನು ನೆನಪಿಸಿದರು ಮಂಜೇಶ್ವರ ಶಾಸಕರಾದ ಎಕೆಎಂ ಅಶ್ರಫ್. ಸ್ನೇಹಾಲಯದಲ್ಲಿ ಕೇರಳ ತುಳು ಅಕಾಡೆಮಿ ವತಿಯಿಂದ ಆಟಿ ಅಟ್ಟಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾ ಮಂಜೇಶ್ವರ ಎಂಎಲ್ಎ ಎಕೆಎಂ ಅಶ್ರಫ್ ಸಮಾಜಕ್ಕೆ ಮಾನವೀಯತೆ ಸಂದೇಶ ಸಾರುವ ಸ್ನೇಹಾಲಯದಲ್ಲಿ ನಡೆದ ಈ ಆಟಿದ ಅಟ್ಟಣೆ ಕಾರ್ಯಕ್ರಮ ನಿಜವಾಗಿಯೂ ಅಭಿನಂದನಾರ್ಹ ಎಂದರು. ಸಮಾಜದಲ್ಲಿ ರೋಗ ರುಜಿನಗಳನ್ನು ಇಲ್ಲದಾಗಿಸುವಲ್ಲಿ ಆಟಿಕಳಂಜದ ಮಹಿಮೆ ಬಗ್ಗೆ ಬಾಲ್ಯದಲ್ಲಿ ಅಮ್ಮ ಹೇಳಿದ ನೆನಪು ಈಗಲೂ ಹೊಚ್ಚ ಹೊಸದಾಗಿದೆ ಎಂದು ತನ್ನ ಬಾಲ್ಯದ ದಿನಗಳನ್ನು ನೆನೆದರು. ತುಳು ಭಾಷೆ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಅಕಾಡೆಮಿ ಇನ್ನಷ್ಟು ಶ್ರಮಿಸಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಕಾಸರಗೋಡು ಜಿಲ್ಲಾಧಿಕಾರಿ ಶ್ರೀ ಇಂಬಶೇಖರ್ IAS, ಲೋಕದೆಲ್ಲೆಡೆ ಇರುವ ತುಳುವರನ್ನು ಒಗ್ಗೂಡಿಸಿ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋಣ ಎಂದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ಕೊಟ್ಟ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನರವರು ಮಾತನಾಡಿ, ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸುವಲ್ಲಿ ತುಳು ಅಕಾಡೆಮಿಯ ಪಾತ್ರ ಬಲು ದೊಡ್ಡದು. ಮುಂದಿನ ಗುರಿಯಾದ ರಾಷ್ಟ್ರೀಯ ತುಳು ಉತ್ಸವ ಮುಂತಾದ ವೈವಿಧ್ಯಮಯ ತುಳು ಕಾರ್ಯಕ್ರಮಗಳನ್ನು ಸಂಘಟಿಸುವಾಗ ತಾನು ಸಂಪೂರ್ಣ ಬೆಂಬಲ ನೀಡುವೆನೆಂದು ತಮ್ಮ ಸಂಸ್ಕೃತಿ ಜಗತ್ತಿಗೆ ಮಾದರಿ ಎಂದರು. ಬಳಿಕ ಮಾತನಾಡಿದ ಉದ್ಯಾವರ ಮಾಡ ಕ್ಷೇತ್ರದ ಶ್ರೀ ರಾಜ ಬೆಳ್ಚಪಾಡರವರು, ಹಿಂದಿನ ತುಳು ಸಂಪ್ರದಾಯವನ್ನು ಉಳಿಸುವಲ್ಲಿ ಅಕಾಡೆಮಿ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಸದಾ ಇದೆ ಎಂದರು ಮತ್ತು ತುಳು ಜನರು ಎಲ್ಲ ರೋಗ ರುಜಿನಗಳು ದೂರವಾಗಲಿ ಎಂದರು. ಕೇರಳ ರಾಜ್ಯದೆಲ್ಲೆಡೆ ತುಳು ಜನರು ವಾಸಿಸಿ ತುಳು ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದಾರೆ. ಕೇರಳದ ಹೆಚ್ಚಿನ ಕಡೆಗಳಲ್ಲಿರುವ ದೇವಸ್ಥಾನಗಳಲ್ಲಿ ತುಳು ಅರ್ಚಕರಿರುವುದು ನಮಗೆಲ್ಲ ಹೆಮ್ಮೆ ಎಂದರು ಅಡ್ವೊಕೇಟ್ ಸುಬ್ಬಯ್ಯ ರೈ. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಉದ್ಘಾಟನೆ ಮಾಡುತ್ತಾ ಬೋಳಾ ಚರ್ಚಿನ ವಂದನೀಯ ಫಾದರ್ ರೆವರೆಟ್ ಮೈಕಲ್ ಮಾತನಾಡುತ್ತಾ, ಹಿಂದಿನ ಕಾಲದಲ್ಲಿ ಎಷ್ಟೇ ಸಿರಿವಂತರಾದರೂ ಬಡವರಾದರೂ ಆಟಿ ತಿಂಗಳಲ್ಲಿ ಕಷ್ಟ ಅನುಭವಿಸುತ್ತಿದ್ದರು ಎಂದರು. ತುಳು ರಸಭರಿತ ಭಾಷೆ, ನಮಗೆ ಇದು ಭಾಷೆ ಮಾತ್ರ ಅಲ್ಲ, ನಮ್ಮ ಬದುಕು ಎಂದರು. ತುಳು ಭಾಷೆಗೆ ರಾಜಶ್ರಯ ಅಗತ್ಯ ಇಲ್ಲ, ಯಾಕೆಂದರೆ ಇದಕ್ಕೆ ಹೃದಯಾಶ್ರಯ ಇದೆ ಎಂದರು. ತುಳು ಸಂಸ್ಕೃತಿಯನ್ನು ಇನ್ನಷ್ಟು ಬೆಳೆಸುವ ಎಂದರು. ಮೀಂಚಾ ಪಂಚಾಯತ್ ಅಧ್ಯಕ್ಷೆ ಶ್ರೀ ಸುಂದರಿ ಆರ್ ಶೆಟ್ಟಿ ಮಾತನಾಡಿ, ಸ್ನೇಹಾಲಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಟಿ ತಿಂಗಳಲ್ಲಿ ಎಲ್ಲ ಧರ್ಮದ ಬಾಂಧವರು ಸೇರಿ ಹಂಚಿ ತಿನ್ನುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಇದೆ ಎಂದರು. ಆಟಿ ತಿಂಗಳು ತಿನ್ನುವ ವಿಶೇಷ ತಿನಿಸುಗಳು ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತವೆ ಎಂದರು. ತುಳು ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಪ್ರಸ್ತುತ ಗೋವಿಂದ ಪೈ ಸ್ಮಾರಕ ಸಮಿತಿ ಕಾರ್ಯದರ್ಶಿ ಶ್ರೀ ಉಮೇಶ್ ಸಾಲಿಯಾನ್ ರವರು ಮಾತನಾಡಿ, ಸ್ನೇಹಾಲಯದಲ್ಲಿರುವ ಎಲ್ಲ ಅಣ್ಣ ಮತ್ತು ಅಕ್ಕ ತಂಗಿಯರಿಗೆ ತುಂಬ ಸಂತಸಪಟ್ಟ ಈ ಕಾರ್ಯಕ್ರಮ ನಿಜವಾಗಿಯೂ ಮನಸ್ಸಿಗೆ ಸಂತಸ ಕೊಟ್ಟಿದೆ ಎಂದರು. ಜಾತಿ ಭೇದ ಮತ ಧರ್ಮಾತೀತವಾಗಿ ಎಲ್ಲ ತುಳುವರನ್ನು ಒಗ್ಗೂಡಿಸುವ ಕನಸು ಹೊತ್ತ ಅಕಾಡೆಮಿ ಅದರಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಶ್ರೀ ರಘು ಶೆಟ್ಟಿ, ಶ್ರೀ ರಾಮಚಂದ್ರ, ಶ್ರೀ ಅಶ್ರಫ್ ಕುಂಜತ್ತೂರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಧ್ಯಕ್ಷರಾದ ಶ್ರೀ KR ಜಯಾನಂದರವರು ಮಾತನಾಡಿ, ಕೇರಳ ತುಳು ಅಕಾಡೆಮಿ ತುಳು ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ಕಟಿಬದ್ಧವಾಗಿದೆ ಎಂದರು. ಸ್ನೇಹಾಲಯದಲ್ಲಿ ನಡೆದ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ, ಪ್ರೋತ್ಸಾಹಿಸಿದ, ಹಾರೈಸಿದ, ಆಶೀರ್ವದಿಸಿದ ಎಲ್ಲರಿಗೂ ನಾವು ಚಿರಋಣಿ ಎಂದರು. ಮುಂದೆಯೂ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ಅಕಾಡೆಮಿ ವತಿಯಿಂದ ಇನ್ನಷ್ಟು ತುಳು ಕಾರ್ಯಕ್ರಮವನ್ನು ಸಂಘಟಿಸುವ ಭರವಸೆಯನ್ನು ನೀಡಿದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯರಾದ ಅಡ್ವೊಕೇಟ್ ಚಂದ್ರಮೋಹನ್ ಸ್ವಾಗತಿಸಿದರೆ ಅಜಿತ್ MC ಲಾಲ್ಬಾಗ್ ರವರು ವಂದಿಸಿದರು. ಸದಸ್ಯರಾದ ಉದಯ ಸಾರಂಗ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪೊಡಾದ ಪೋಯಿನ ಜನ ಆ ಮನಸ್ಸನ್ನು ಇಡೆ ಕೊಂಡು ಬರ್ತದೆ ಏಕೀಕರಿಸಾಪುಣ ಜನ ಈ ಪುಣ್ಯ ಮಂದಿರಡು ಎಂಕಲ ತುಳು ಅಕಾಡೆಮಿದ ಕಮಿಟಿದ ಸದಸ್ಯರನ್ನಕ್ಲು ಸೇರಿದು ಈ ಕಾರ್ಯಕ್ರಮ ಸಂಘಟಿಸೋದು ಆದುಂಡು ನಮ್ಮ ತೀರ್ಮಾನ ಮಾಡಿದನು ಅಭಿಮಾನಕರವಾದ ಈ ಕಾರ್ಯವಾದ ಆದುಂಡು ತುಳು ಅಕಾಡೆಮಿ ಇದನ್ನು ತೊಗೊಂಡುಪಣ. ನಮ್ಮ ತುಳುನಾಡದ ಹಲವಾರು ಪ್ರತ್ಯೇಕತೆ ಉಂಡು ಈ ಆಟಿಂದ ಬಂದ್ಬಿಟ್ಟು ನಾವು ಕೆಲವು ಜನದ ಲೆಕ್ಕಡು ಒಂಜಿ ಪ್ರತ್ಯೇಕ ತಿಂಗಳಾದ ತೂದಿತನಲ್ಲ ತುಳುನಾಡದ ಹಿರಿಯಕ್ಲೆ ಕಾಳ ಗರ್ಭಡು ಸೇರಿದು ಪೋಯಿನಕ್ಲೆ ಅಕ್ಲೆ ತೊಯಿ ಆಟಿ ತಿಂಗಳು ತೂಯಿ ನಾವು ಒಂಜಿ ಮರ್ದದ ತಿಂಗಳಾದುಂಡು, ಔಷಧಿದ ತಿಂಗಳಾದುಂಡು. ನರಮಾನಿನ ಶರೀರಡು ನಂಜಿ ಉಪಣಜನ ಆ ಶರೀರಗೂ ಹಲವು ವಿಧತ ತಜಂಕಡ್ದು ಬತ್ತನ ಪೇರಡ್ದು ಬತ್ತನ ಹಲವಾರು ವಿಧತ ಔಷಧಿ ಗುಣ ಒಪ್ಪಣಜನ ಮರ್ದು ತಿನ್ಪುಣಜನ ಕಾಳವಾದುಂಡು ಈ ಮರಿಯಲದ ಈ ಆಟಿದ ಈ ದಿನಗಳು ಅಂಚಾದುಂಡು. ಈ ಆಟಿಗೆ ಅತ್ಯಂತ ಪವಿತ್ರತೆ ಉಪಣವು. ಈ ಆಟಿದ ತಿಂಗಳು ನರಮಣ್ಣ ಸರಡು ಉಪಣ ಜನ 11 ತಿಂಗಳು ಸೇರಿದು ಉಪಣ ಜನ ಬೋಡ್ಚಾಂದನ ದ್ರವ್ಯಗಳು ಪಿದೈ ಕೊಂಡು ಬಯರಿತನ ಜನ ಔಷಧಿ ಗುಣ ಉಪಣ ಜನ ಹಲವಾರು ಮರ್ದು
ಸೆರ್ರಗು ಸೇರಿಸಾಯಿರಿತ್ತಿನ ಜನ ಒಂಜಿ ತಿಂಗಳಾದ ಅದೊಂದು ದುಂಬದ ಕಾಲಘಟ್ಟಡು ಈ ತಿಂಗಳು ತೊಗೊಂಡುಪಣವು ಅತಿವೃಷ್ಟಿದ ಒಂಜಿ ಕಾಲಘಟ್ಟ ಆ ಸಂದರ್ಭಡು ಅದೊಂದು ನಮ್ಮ ಈ ತಿಂಗಳು ತೊಗೊಂಡುಪಣವು ಐಡ್ದಾದ ಆಟಿಗೆ ಮಲ್ಲ ಒಂಜಿ ಪ್ರತ್ಯೇಕತೆ ಉಂಡು ಆ ಪ್ರತ್ಯೇಕತೆದ ಒಂಜಿ ದಿನವಾದುಂಡು ಈ ದಿನ ಅಂದ ಪಣಪಣ ಲೆಟ್ಟ ಆದುಂಡು ತುಳು ಅಕಾಡೆಮಿ ಕಾರ್ಯಕ್ರಮ ಸಂಘಟಿಸೋದುಪಣವು. ನನ್ನ ಜೀವನದಲ್ಲಿ ಎಲ್ಲಿಗೆ ಯಾವ ಕಾರ್ಯಕ್ರಮಕ್ಕೆ ಹೋಗುವುದಕ್ಕಿಂತ ಸ್ನೇಹಾಲಯಕ್ಕೆ ಬರುವಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡುವಂಥ ಒಂದು ಕೇಂದ್ರ ಗಡಿನಾಡಲ್ಲಿದ್ದರೆ ಅದು ಜೋಸೆಫ್ ಕ್ರಿಸ್ಟರ್ ಅವರ ನೇತೃತ್ವದಲ್ಲಿರುವ ಸ್ನೇಹಾಲಯ ಅಂತ ಅಭಿಮಾನದಿಂದ ನಮಗೆಲ್ಲ ಮನಸ್ಸಿಗೆ ಗೋಚರವಾಗುವಂಥ ಒಂದು ವಿಷಯ. ನಾನು ಹಲವಾರು ವರ್ಷಗಳಿಂದ ಸ್ನೇಹಾಲಯಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಸ್ನೇಹಾಲಯದ ದ್ವಾರದಲ್ಲೇ ಸ್ವಾಮಿ ವಿವೇಕಾನಂದನವರ, ಮದರ್ ತೆರೇಸರವರ, APJ ಕಲಾಂರವರ 3 ನಮ್ಮ ದೇಶದ ಮೇರು ವ್ಯಕ್ತಿತ್ವಗಳ ಸ್ವಾಗತದಿಂದ ನಾವು ಒಂದು ಪವಿತ್ರವಾದ ಸ್ಥಳಕ್ಕೆ ಸಾಧಾರಣವಾಗಿ ಆಗಮಿಸ್ತಾ ಇರ್ತೇವೆ. ಅದರ ಎಡೆಯಲ್ಲಿ ಈ ಸಲ ಕೇರಳ ತುಳು ಅಕಾಡೆಮಿಯವರ ನೇತೃತ್ವದಲ್ಲಿ ಆಟಿದ ಅಟ್ಟಣೆ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ KR ಜಯಾನಂದನ್ರವರು ಹೇಳಿದ ಒಂದು ಮಾತಿದೆ. ನಾನು ಬರುವಾಗಲೇ ಅವ್ರು ಹೇಳಿದರು, ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಇಡ್ತಾ ಇದ್ದೇವೆ ಈ ಸಲ ನಮಗೆ ಬಹಳ ಉಪಯುಕ್ತವಾದ ಪ್ರತ್ಯೇಕತೆ ಇರುವ ಸ್ನೇಹಾಲಯದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳುವಾಗ ಇದಕ್ಕೆ ಇನ್ನಷ್ಟು ರುಚಿ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಭಾಷೆಗಳಿಂದ, ಕಲೆಗಳಿಂದ, ಸಂಸ್ಕೃತಿಗಳಿಂದ ಶ್ರೀಮಂತಗೊಂಡ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಒಂದು ಪುಣ್ಯ ನೆಲದಲ್ಲಿ ಕೇರಳ ಸರ್ಕಾರದ ಅನುದಾನದೊಂದಿಗೆ ಕೇರಳ ತುಳು ಅಕಾಡೆಮಿ ಹುಟ್ಟಿಕೊಂಡು ಹಲವಾರು ಒಳ್ಳೆಯ ಕೆಲಸಗಳನ್ನು ಕೈಗೆತ್ತಿಕೊಂಡು ಪ್ರತ್ಯೇಕವಾಗಿ ತುಳು ಭಾಷೆಯನ್ನು, ತುಳು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಡುವಂಥ ಒಂದು ಕಾರ್ಯಕ್ರಮಗಳನ್ನು സദാ മാർത്താ ಬರ್ತಾ ഇದ್ದೇವೆ. അത് വളരെ വളരെ ഒരു സന്തോഷമായിട്ടുള്ള ഒരു കാര്യമാണ്. ഞാൻ ഒരുപാട് സ്ഥലങ്ങൾക്ക് പോയിട്ടുണ്ട്. നമ്മളെല്ലാവരും ഒരു മോഡേണൈസേഷനും അതുപോലെ തന്നെ അങ്ങനെ മുന്നോട്ട് പോവുകയാണ്. പക്ഷേ ആ മോഡേണൈസേഷനും ഉൾപ്പെടെ ഉണ്ടെങ്കിലും അതും പോകുന്നുണ്ട്. തുളു സംസാരിക്കുന്ന ആളുകൾ ലോകം മുഴുവനും ഉണ്ട്. എന്നാലും ഈ നമ്മുടെ ഈ ഒരു സംസ്കാരം, നമ്മുടെ ഒരു സമ്പ്രദായങ്ങൾ മുന്നോട്ട് കൊണ്ടുപോകുന്നതിൽ അതൊരു വളരെ സന്തോഷമാണ്. ഞാൻ ഈ നവകേരള സദസ്സിൽ മനസ്സിലാക്കിയ ഒരു കാര്യം, ഈ അപ്പോഴും നമുക്ക് ഈ അതിഥികളെ സ്വീകരിക്കുന്ന സമയത്ത് ഈ തുളു ഭാഷേൻ്റെ ആ ഒരു സമ്പ്രദായങ്ങൾ വെച്ചിട്ടാണ് നമ്മൾ സ്വീകരിച്ചത്. അതുപോലെ തന്നെ ഇന്ന് ഈ വേദിയിലും നമ്മുടെ എല്ലാം സ്വീകരിച്ചത് അങ്ങനെ ഒരു സമ്പ്രദായങ്ങൾ കൊണ്ടുവച്ചതാണ്. അപ്പോൾ അതൊക്കെ കാണുമ്പോൾ നമുക്ക് വളരെ വളരെ സന്തോഷമുണ്ട്. അപ്പോൾ ഈ ഭാഷയിൽ നമുക്ക് കഴിഞ്ഞ ആഴ്ചയാണ് ഇതിൻ്റെ മീറ്റിംഗ് എല്ലാം ഉണ്ടായിരുന്നത്. അപ്പോൾ ഈ നാടിൻ്റെ ഈ ഒരു ഭാഷേൻ്റെയും എല്ലാ ഒരു എന്താ പറയുക, ഇനിയും ഒരുപാട് ആളുകളുടെ ഇതിൻ്റെ വികസനം കൊണ്ടുവരണം. ഇതിലും നമുക്കെല്ലാം ചെയ്യാൻ നമ്മൾ തയ്യാറാണ്. നമ്മൾ ലോകം മുഴുവനുള്ള തുളു, ഞാൻ പറഞ്ഞിട്ടുണ്ട്, ജയനന്ദനോട് പറഞ്ഞത്, ലോകം മുഴുവനുള്ള തുളു ആളുകളെല്ലാം വിളിച്ച് നമുക്കിവിടെ ഒരു വലിയ ഒരു പരിപാടി സംഘടിപ്പിക്കണം. അപ്പോൾ ഈ ഒരു ഭാഷ മാത്രമല്ല, നമ്മുടെ ഈ ഒരു തുളുനാട്, കാസർഗോഡിൻ്റെ വളരെ പ്രധാനപ്പെട്ട ഒരു നോർത്തേൺ പാർട്ടിലുള്ള ഈ ഒരു നമ്മുടെ സംസ്കാരം, പ്രത്യേകിച്ചുള്ള ഒരു സംസ്കാരം നല്ല രീതിയിൽ മുന്നോട്ട് കൊണ്ടുപോകണം, സംരക്ഷിക്കണമെന്നാണ് എനിക്ക് പറയാനുള്ളത്. രണ്ട് സൈഡിൽ നമുക്ക് പോകണല്ലോ. എങ്കിൽ കേരളದಾಕಲ್ಲಂದು ಕರ್ನಾಟಕಲ್ಲಂದು ಅದೇ ಅಂಚಾದಪ್ಪನ ಎಂಕ್ಲೆಗ ಒಂಜಿ ಪ್ಲಸ್ ಪಾಯಿಂಟ್ಲ ನೆಗೆಟಿವ್ ಪಾಯಿಂಟ್ ಎಂಚಿನ ಇಂಚಿಲತ್ತು ದಿಸ್ ಈಸ್ ದ ನೆಗೆಟಿವ್ ಪಾಯಿಂಟ್. അങ്ങോട്ടില്ല ഇങ്ങോട്ടില്ല ಅಂಚಿನ ಪರಿಸ್ಥಿತಿ ನಮ್ಮಲ್ಲ. ಅಂಚಾದಪ್ಪನಾಗ ನಮ್ಮ ಮಾತಾ ಭಾಷೆನಲ್ಲ ಪ್ರೀತಿ ಮಲ್ಪನಾಗ್ಲು, ಮಾತಾ ಧರ್ಮವನ್ಲ ಜಾತಿನಲ್ಲ ಪ್ರೀತಿ ವಿಶ್ವಾಸ ನಮ್ಮ ಇತ್ತನಾಗ್ಲು. ಅಂಚಿನ ವಿಶೇಷವಾಯಿನ ಈ ಪ್ರದೇಶೋಡು ನಮ್ಮ ತುಳು ಭಾಷೆಗೆ ಏನಿತ್ತ ದಿನಟ್ಟು ಆ ಒಂಜಿ ಕೇರಳ ಗೌರ್ಮೆಂಟ್ಗೆ ನಾನು ಧನ್ಯವಾದವನ್ಪೆ. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಕೇರಳ ಗೌರ್ಮೆಂಟ್ ಫಾರ್ ದಯಬಂಡ ಕೇರಳ ಗೌರ್ಮೆಂಟ್ ನಮ್ಮ ತುಳು ಅಕಾಡೆಮಿ ಮಲ್ತನ ಒಂದು ಗೌರ್ಮೆಂಟ್ದ ಒಂಜಿ ನಮಕು ತಿಕ್ಕಿನ ಸಹಕಾರ ಅಂಚಾದ ಕೇರಳ ಗೌರ್ಮೆಂಟ್ಗೆಲ್ಲ ಇನ್ನು ನಮ್ಮ ಧನ್ಯವಾದ ಪರೋಣ. ದಯಬಂಡ ಕೇರಳದ ಇಡೀ ಈತ್ ಮಲ್ಲ ಮಲಯಾಳಂದ ಪ್ರದೇಶೋಡು ನಮ್ಮೊಂದು ಎಲ್ಯ ಆನೆದ ಎದುರು ಒಂಜಿ ಎಲ್ಲಿ ಒಂಜಿ ಉಮಿಲಿ ನಮ್ಮ ಅಂಚ ಆಂಡಲ ಅಕ್ಲು ನಮಕು ಕೇರಳ ಸರ್ಕಾರ ರೆಸ್ಪೆಕ್ಟ್ ಕೊರ್ದು ನಮ್ಮ ಭಾಷೆಗೆ ಗೌರವ ಕೊಡ್ತೇವೆ, ಸಪೋರ್ಟ್ ಮಲ್ತೊಂದುಲ್ಲೇರು. ಅಂಚಾದ ನನಾತ್ ಈ ತುಳು ಭಾಷೆಗೆ ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.